ಬಿಎನ್ಐ ಮಂಗಳೂರು ಮತ್ತು ಉಡುಪಿ ವತಿಯಿಂದ ನಗರದ ಡಾಕ್ಟರ್ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಶುಕ್ರವಾರದಿಂದ ಸೆಪ್ಟೆಂಬರ್ 23ರವರೆಗೆ ನಡೆಯಲಿರುವ ಬಿಎನ್ಐ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ 2024 ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ ದೊರೆಯಿತು. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಬಿಎನ್ಐ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋಗೆ ಚಾಲನೆ ನೀಡಿ ಮಾತನಾಡಿ, ಎಕ್ಸ್ಪೋದಂತಹ ಕಾರ್ಯಕ್ರಮಗಳಿಂದ ಉದ್ದಿಮೆದಾರರಿಗೆ ಹಾಗೂ ಕಾರ್ಯಕ್ರಮ ಆಯೋಜಕರಿಗೆ ಮಾತ್ರ ಉಪಯೋಗವಲ್ಲ, ಇಡೀ ಊರಿಗೆ ಉಪಯೋಗವಾಗಲಿದೆ. ಬಿಎನ್ಐ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋದಿಂದ ಉದ್ದಿಮೆದಾರರ ಆದಾಯ ವೃದ್ಧಿಯ ಜೊತೆಗೆ ಗ್ರಾಹಕರ ಹಾಗೂ ಜನರ ಆದಾಯವು ಹೆಚ್ಚಳವಾಗಲಿ. ಒಂದು ಪ್ರದೇಶ ಎಲ್ಲ ಪ್ರದೇಶಗಳಲ್ಲಿ ಅಭಿವೃದ್ಧಿಯಾಗಲು ಅಭಿವೃದ್ಧಿ ಸಂಚಲನ ಮೂಲ ಕಾರಣ. ಆರ್ಥಿಕ ಚಲನವಲನ ಎಲ್ಲಿದೆಯೋ ಅಲ್ಲಿ ಅಭಿವೃದ್ಧಿ ಕಾರ್ಯ ಸಾಧ್ಯ. ಈ ನಿಟ್ಟಿನಲ್ಲಿ ಬಿಎನ್ಐ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಮೂಲಕ ಆರ್ಥಿಕ ಸಂಚಲನವಾಗಿ ಯಶಸ್ವಿ ಉದ್ಯಮಕ್ಕೆ ಉತ್ತಮ ದಾರಿಯಾಗಲಿ ಎಂದರು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಕಳೆದ 3 ವರ್ಷಗಳಿಂದ ಮಂಗಳೂರಿನಲ್ಲಿ ಯೋಜನೆಗೊಳ್ಳುತ್ತಿರುವ ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಯಶಸ್ವಿಯಾಗಿ ನಡೆದು ಉದ್ಯಮಿಗಳಿಗೆ ಗ್ರಾಹಕರಿಗೆ ಹೆಚ್ಚಿನ ಲಾಭವಾಗಲಿ. ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಬಿಎನ್ಐ ಪ್ರಪಂಚದ 79 ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಎಕ್ಸ್ಪೋದ ಮೂಲಕ ಕರಾವಳಿಯಲ್ಲೂ 160 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ವ್ಯವಹಾರ ನಡೆದಿರುವುದು ಇದರ ಯಶಸ್ಸಿಗೆ ಕಾರಣ ಎಂದರು. ಬಿಎನ್ಐ ಸಂಸ್ಥೆ ಎಲ್ಲ ಸದಸ್ಯ ಸಂಸ್ಥೆಗಳ ಮಾಹಿತಿ, ಉದ್ದಿಮೆಯ ವಿಧಾನಗಳನ್ನೊಳಗೊಂಡ ಮಾಹಿತಿ ಪುಸ್ತಕವನ್ನು ಶಾಸಕ ವೇದವ್ಯಾಸ್ ಕಾಮತ್ ಬಿಡುಗಡೆಗೊಳಿಸಿದರು. ಬಿಎನ್ಐ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ಗಣೇಶ್ ಎನ್ ಶರ್ಮಾ, ಬಿಗ್ ಬ್ರ್ಯಾಂಡ್ ಎಕ್ಸ್ಪೋ ಚೇರ್ಮನ್ ಮೋಹನ್ ರಾಜ್, ಪ್ರೀತಿ ಶರ್ಮಾ, ಕಾರ್ಯನಿರ್ವಾಹಕ ನಿರ್ದೇಶಕ ಮಹೇಶ್ ಶೆಟ್ಟಿ, ಬಿಎನ್ಐ ಸದಸ್ಯ ಮೋಹನ್ ಶೆಟ್ಟಿ, ಪ್ರಮುಖರಾದ ಸುನಿಲ್ ದತ್ ಪೈ, ಪ್ರಜ್ವಲ್ ಶೆಟ್ಟಿ, ಪ್ರಚಾರ ಸಮಿತಿ ಉಸ್ತುವಾರಿ ಡಾಕ್ಟರ್ ಸಚಿನ್ ನಡ್ಕಾ ಸಹಿತ ಹಲವರು ಉಪಸ್ಥಿತರಿದ್ದರು. ಕಂಪನಿಯವರು ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರು ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಬಿಎನ್ಐನ ಎಕ್ಸ್ಪೋದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಬಗ್ಗೆ ಪರಿಚಯ ಮತ್ತು ಅರ್ಥ ಮಾಡಿಕೊಳ್ಳಿ. ನಾನು ಮೋಹನ್ ರಾಜರನ್ನು ಮತ್ತು ಗಣೇಶ್ ಶರ್ಮರವರನ್ನು ಮತ್ತು ಸಮಿತಿ ಎಲ್ಲ ಸದಸ್ಯ ಅಭಿನಂದಿಸ್ತೇನೆ. ಯಾಕೆಂದರೆ ಒಂದು ಒಗ್ಗಟ್ಟಿನಿಂದ ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ವಿಶ್ವಾಸದ ಮೂಲಕ ತಾವು ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅದನ್ನು ನಿರಂತರವಾಗಿ ವ್ಯಾಪಾರದಲ್ಲಿ ಪ್ರಾರಂಭ ಮಾಡಿ ಬಹುಶಃ ಇವತ್ತು ಗ್ರಾಹಕರಿಗೆ ಕೂಡ ಪ್ರಯೋಜನ ಆಗುವಂಥದ್ದು, ವ್ಯಾಪಾರ ಮಾಡಿದವನು ಕೂಡ ಪ್ರಯೋಜನ ಆಗುವಂಥದ್ದು, ಬಹುಶಃ ಇಲ್ಲಿಗೆ ಬೇಕಾದಷ್ಟು ಸಿಬ್ಬಂದಿಗಳಿಗೂ ನೇಮಕವಾಗುವಂಥ ಎಲ್ಲವೂ ಕೂಡ ಪರೋಕ್ಷವಾಗಿ ಊರಿನ ಬೆಳವಣಿಗೆಗೆ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸುವಂಥದ್ದು. ಬಹುಶಃ ನಿಮಗೆಲ್ಲರಿಗೂ ಕೂಡ ಬಿಎನ್ಐ ಇದರಲ್ಲಿ ಇವತ್ತು ಯಾರೆಲ್ಲ ವ್ಯಾಪಾರ ಒಂದು ಕೇಂದ್ರವಾಗಿ ತಾವಿವತ್ತು ತಮ್ಮ ಸಂಘಟನೆ ಒಂದು ಸಂಸ್ಥೆ ಮಾಡಿದ್ರೆ ನಿಮಗೆ ಅತ್ಯಂತ ಜಾಸ್ತಿ ವ್ಯಾಪಾರ ಆಗಲಿ ಮತ್ತು ನಿಮ್ಮ ವ್ಯಾಪಾರ ಆಗಲಿಕ್ಕೆ ಜನರಿಗೆ ಬೇಕಾದಷ್ಟು ದುಡ್ಡು ಅವ್ರ ಕಿಶೆಯಲ್ಲಿ ಆಗಲಿ ಅಂತ ಹೇಳಿ ನನ್ನ ವಿಶೇಷ ಪ್ರಾರ್ಥನೆ ಇವತ್ತು
ಸಲ್ಲಿಸ್ತೇನೆ. ಆದ ಕಾರಣ ನಮಗೆ ಜಾಸ್ತಿ ನಿಮ್ಮ ಬಗ್ಗೆ ನಾನೆಲ್ಲ ತಿಳಿದುಕೊಂಡೆ. ವೇದವ್ಯಾಸದ ಬಿಸ್ನೆಸ್ ಮ್ಯಾನ್ ಅವರು ಇದರಲ್ಲಿ ಈಗ ಬಿಸ್ನೆಸ್ ಮ್ಯಾನ್ ಮತ್ತು ರಾಜ್ಯಕ್ಕೆ ನಿಕಟವಾದ ಸಂಪರ್ಕ ಇದ್ದೇ ಇದೆ. ಯಾಕಂದರೆ ಮುಂಚೆ ನಮ್ಮ ತಂದೆಯವರಲ್ಲಿದ್ದಾಗ ರಾಜ್ಯಕ್ಕೆ ಮಾತ್ರ ಮಾಡ್ತಾಯಿದ್ರು, ಬಿಸ್ನೆಸ್ನವನು ಬಿಸ್ನೆಸ್ ಮಾತ್ರ ಮಾಡ್ತಿದ್ದ. ಮತ್ತೆ ಯಾವಾಗ ಏನಂತ ಹೇಳಿದರೆ ಬಿಸ್ನೆಸ್ ಮ್ಯಾನ್ ನಮಗೆ ಏನಾದ್ರು ಹೆಲ್ಪ್ ಬೇಕಾದರೆ ರಾಜ್ಯಕ್ಕೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಚುನಾವಣೆ ಸಂದರ್ಭದಲ್ಲಿ ಇವರಿಗೇನೋ ಸಹಾಯ ಬೇಕಾದರೆ ಈ ಬಿಸ್ನೆಸ್ ಮ್ಯಾನ್ ಹೆಲ್ಪ್ ಮಾಡ್ತಾರೆ. ಮತ್ತೆ ಏನಾಯಿತು, ರಾಜ್ಯಕ್ಕೆ ಅದನ್ನು ಆಲೋಚನೆ ಮಾಡಿದ, ನಾನು ಇವನು ಸಹಕಾರ ಮಾಡಿ ಇವನು ದೊಡ್ಡ ಜನ ಆಗೋದು ಮೊದಲು ನನಗೆ ಭಾಳ ವಿಶೇಷವಾದಂಥ ಅದ್ಧೂರಿಯಾದಂಥ ಬಿಗ್ ಬ್ರ್ಯಾಂಡ್ 2024 ಈ ಎಕ್ಸ್ಪೋ ನಡೀತಾ ಇದೆ. ಈಗಾಗಲೇ ಚಾಲನೆ ದೊರೆತಿದೆ. ಮುಂದಿನ 3 ದಿನಗಳ ಕಾಲ TMA ಪೈ ಕನ್ವೆನ್ಷನ್ ಹಾಲ್ನಲ್ಲಿ 125ಕ್ಕೂ ಹೆಚ್ಚಿನ ಮಳಿಗೆಗಳ ಈ ಒಂದು ವಿಶೇಷವಾದಂಥ ಎಕ್ಸ್ಪೋ ಭಾಳ ಯಶಸ್ವಿಯಾಗಿ ಜರಗಲಿ, ಸಹಸ್ರ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತಾಗಲಿ, ಅದರ ಮುಖಾಂತರ ಯಾರೆಲ್ಲ ಇಲ್ಲಿ ಉದ್ದಿಮೆದಾರರು ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ಖುಷಿ ಕೊಡಲಿ, ಎಲ್ಲರಿಗೂ ನೆಮ್ಮದಿ ಸಿಗಲಿ, ಬಂದಂಥ ಗ್ರಾಹಕರಿಗೂ ನೆಮ್ಮದಿ ಖುಷಿ ಕೊಡುವಂಥ ವಾತಾವರಣ ಸೃಷ್ಟಿಯಾಗಲಿ ಅಂತೇಳುವಂಥದ್ದನ್ನು ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೀನಿ. ಇವತ್ತು BNI ಸಂಸ್ಥೆ ಮಂಗಳೂರಿನಲ್ಲಿ ಕಳೆದ 3 ವರ್ಷಗಳಿಂದ ಈ ರೀತಿ ಎಕ್ಸ್ಪೋ ಮಾಡ್ತಾ ಇದೆ. 3 ವರ್ಷದಿಂದ ಕೂಡ ನಾನು ಭಾಗವಹಿಸ್ತಾ ಇದ್ದೆ. ಅವರು ನನ್ನನ್ನು ಬಿಟ್ಟಿಲ್ಲ, ನಾನು ಅವರನ್ನು ಬಿಟ್ಟಿಲ್ಲ. ಹಾಗೆ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ BNI ಅವರ ವಿಶೇಷವಾದಂಥ ನಿರಂತರವಾದಂಥ ಸಂಪರ್ಕ, ನಾನು ಅವರೊಂದಿಗೆ ಇರುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲಿ BNIಯ ವಿಚಾರಗಳನ್ನು ನನ್ನ ಹತ್ರ ಅವರು ಹಂಚಿಕೊಳ್ತಾ ಇದ್ದಾರೆ. ಇವತ್ತು BNI ಪ್ರಪಂಚದ 79 ದೇಶಗಳಲ್ಲಿದೆ ಅಂತ ಹೇಳುವಂಥದ್ದನ್ನು ಗಣೇಶ್ ಶರ್ಮಾ ಅವರು ಹೇಳಿದರು. ಆದರೆ ಇವತ್ತು ಮಂಗಳೂರಿನ ಈ ಕರಾವಳಿಯ ತುಳುನಾಡಿನಲ್ಲಿ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ಇದು ನಮ್ಮದು 40 ವರ್ಷದ ಈ ವರ್ಷದಲ್ಲಿ ನಾವು 40 ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಪ್ರಪಂಚಾದ್ಯಂತ ಒಂದು 79 ದೇಶದಲ್ಲಿ ನಾವು ಇದ್ದೀವಿ. 3,29,000 ಜನದಷ್ಟು ಸದಸ್ಯರು ನಾವು BNIಯಲ್ಲಿ ಹೊಂದಿದ್ದೇವೆ. ಹಾಗೆ ನಮ್ಮ ಮಂಗಳೂರಲ್ಲಿ ಮತ್ತು ಮಂಗಳೂರು ಮತ್ತು ಉಡುಪಿಯಲ್ಲಿ 312ಕ್ಕಿಂತ ಜಾಸ್ತಿ ಉದ್ಯಮದಾರರು ಮತ್ತು ವ್ಯಾಪಾರಸ್ಥರು, ಪ್ರೊಫೆಷನಲ್ಸ್ ಎಲ್ಲರೂ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ನಾವು ನೋಡೋದೇನಂತ ಹೇಳಿದ್ರೆ ನಮಗೆ ನಮ್ಮ ಮೆಂಬರ್ಸ್ ಸಕ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಅವ್ರಿಗೆ ಹೇಗೆ ಅವರ ಬಿಸ್ನೆಸ್ ಅಭಿವೃದ್ಧಿ ಆಗ್ತಾ ಇರೋದು ಅನ್ನೋದು ನಮಗೆ ತುಂಬ ಮುಖ್ಯ. ಹಾಗೆ ಇವಾಗ ಕಳೆದ 1 ವರ್ಷದಲ್ಲಿ 12 ತಿಂಗಳಲ್ಲಿ ನಮ್ಮ BNI ಮೆಂಬರ್ಸಲ್ಲಿ ಹತ್ತತ್ರ 162 ಕೋಟಿಯಷ್ಟು ವ್ಯಾಪಾರ ಪರಸ್ಪರ ಸಹಯೋಗ ಕೊಟ್ಟು ಒಂದು ಟೀಮ್ ಆಗಿ ಎಲ್ಲರ ಜೊತೆಗೆ ಕೆಲಸ ಮಾಡಿ ಇದನ್ನು ನಿರ್ವಹಿಸ್ತಾ ಇದ್ದಾರೆ. ನಾನು ಎಲ್ಲರಿಗೂ ಅಭಿನಂದನೆ ಸೂಚಿಸ್ತೀನಿ. ಹಾಗೆ ನಮ್ಮ BNI ಇನ್ನೂ ಉತ್ತುಂಗಕ್ಕೆ ಹೋಗಿ ನಮ್ಮ ವ್ಯಾಪಾರಸ್ಥರಿಗೆ, ಪ್ರೊಫೆಷನಲ್ಸ್ಗೆ ಇನ್ನೂ ಸಹಾಯ